ತಲಪಾಡಿ ಕೀರ್ತಿಶೇಷ ತಿಮ್ಮಪ್ಪ ನಾಯ್ಕರ್ನ ಧರ್ಮಪತ್ನಿ ಜಿಲ್ಲಾ ಪಂಚಾಯತದ ಮಾಜಿ ಸದಸ್ಯರು ವಿನಯ ನಾಯ್ಕರ್ನ ಅಪ್ಪೆ 94 ವರ್ಷ ಪ್ರಾಯದ ಶ್ರೀಮತಿ ಸರ್ವಾಣಿ ಟಿ ನಾಯಕ್ ಇಂಚುಗು ದೇವೇರನ ಪಾದ ಸೇರಿದರು. ಅರನ ದಿವ್ಯಾತ್ಮಗೆ ಶ್ರದ್ಧಾಂಜಲಿ ವ್ಯಕ್ತಿತ್ವಗೆ ನುಡಿ ನಮನ ಕಾರ್ಯಕ್ರಮ ತಲಪಾಡಿ ಬಂಟರ ಚಾವಡಿ ಸಭಾಂಗಣ ಸೋಮವಾರ ಬಯ್ಯಗ್ ನಡೆತನು. ಸರ್ವಾಣಿಯಕ್ಕೆ ಒಂಜಿ ಕೃಷಿಕ ಕುಟುಂಬದ ಇಲ್ಲದ ಯಜಮಾನಿಯಾದ ಕೀರ್ತಿಶೇಷ ತಿಮ್ಮಪ್ಪ ನಾಯ್ಕರ್ನ ಧರ್ಮಪತ್ನಿಯಾದ ಆದರ್ಶ ವ್ಯಕ್ತಿತ್ವದ ಬದುಕನ್ನು ಸಾಧಿಸಾಯಿನಾರು. ಕೃಷಿಕ ಕುಟುಂಬದ ದಿಂಜಿದಿ ಇಲ್ಲಡು ಮಾತೆರೆಗಳ ಮಾರ್ಗದರ್ಶನದ ಬದುಕನ್ನು ಬದುಕದು ತೋಜಾಯಿನಾರು. ಆದರ್ಶ ಗೃಹಿಣಿಯಾದ ತಲಪಾಡಿ ಗ್ರಾಮ ಪಂಚಾಯತ್ ಸದಸ್ಯರಾದ ಸಾಮಾಜಿಕ ಸೇವೆಡ್ಲ ಉಮೇದನ್ನು ತೋಜಾಯಿನಾರು. ಅರನ ಧೀಮಂತ ವ್ಯಕ್ತಿತ್ವ ಅವು ಮಾದರಿ ಅರನ ಅಗಲುವಿಕೆದ ದುಃಖನ ಸಹಿಸುವ ಶಕ್ತಿನ ಇಲ್ಲದಕ್ಲಿಗೆ ಕೊರಡು ಅರನ ದಿವ್ಯಾತ್ಮಕ ಸದ್ಗತಿ ಚಿರಶಾಂತಿ ತಿಕ್ಕಡು ಪಂಡದು. ಮಾಜಿ ತಾಲೂಕು ಪಂಚಾಯತ್ ಸದಸ್ಯರು ತಲಪಾಡಿ ಕ್ಷೇತ್ರದ ವ್ಯವಸ್ಥಾಪನಾ ಸಮಿತಿದ ಮಾಜಿ ಸದಸ್ಯರು ಮೋಹನ್ ದಾಸ್ ಶೆಟ್ಟಿ ನೆತ್ತಿಲ ಬಾಳಿಕೆ ನುಡಿ ನಮನ ಸಂದಾಯರು. ಕೃಷಿಕ ಕುಟುಂಬಕ್ಕೆ ಸೇರಿದ ಕೃಷಿ ಕಾರ್ಯನೇ ಅವರ ಬದುಕು ನಮ್ಮ ಹರಿನ್ ತೂಲುಪ್ಪ ಆರೆ ಇಲ್ಲೊಪ್ಪನಾಗ ಅವರ ಚಿಂತನೆ ತಿಳ್ಕೊಂಡ ಅವರ ಕೃಷಿಕ ಬಗ್ಗೆನೇ ಚಿಂತನೆ ಇತ್ತು. ಅವರ ಜೋಕ್ಲೆಗಳ ಐನು ಬೋಧನೆ ಹೊಂದಿಲ್ಲ. ಅವರ ಜೋಕ್ಲ ಕೃಷಿಗೆ ಗುಲೆಯಲ್ಲಿ ಪೆದ್ದ ಪೆದ್ದ ಉದ್ಯಮಗಳು ಸೇವೆ ಸಲ್ಲಿಸಿದ ಒಳ್ಳೆಯದು ಅಂಚಾದೆ ಆ ಕೃಷಿಕ ಕುಟುಂಬಕ್ಕೂ ಹುಟ್ಟಿದನ ಕೃಷಿ ಕುಟುಂಬಕ್ಕೂ ಸೇರಿದನ ಸರ್ವಾನೇಕರ ಬಗ್ಗೆ ನಮ್ಮ ಗಂಭೀರವಾದ ಚಿಂತನೆ ಹೊಂದೊಂದು ಆರ್ನ ಆತ್ಮಗೂ ಚಿರಶಾಂತಿ ಕೊರಡು ದೇವರ ಬೇಡಿಕೆ ಸಲ್ಲಿಸುವ ಒಂದು. ತಲಪಾಡಿ ದೇವಿಪುರ ರಾಮಯ್ಯರ ಪಾಲ್ದ ರಮೇಶ್ ಆಳ್ವ ಬಿಜೆಪಿ ಕುಡ್ಲ ಮಂಡಲ ಅಧ್ಯಕ್ಷರು ಜಗದೀಶ್ ಆಳ್ವ ಕುವೆತ್ತ ಬೈಲ್ ಸರ್ವಾಣಿ ಅಕ್ಕಿಯರ್ನ ಬದುಕು ಸಾಧನದ ಬಗೆಟು ತೆರಿಪಾದು ನುಡಿನ ಮನದ ಪಾತ್ರ ಪಂಡೇರು. ಪ್ರತಿಯೊಂದು ಜೀವನಾಗಿ ಸರಿಯಾದ ತೂಕಣಕ್ಕೆ ಯೋಗ್ಯತೆ ತೋರಿಸಿಕೊಂಡು ಅವರು ಬಾಳಿ ನೀಡಲ್ಲ ಒಳ್ಳೆಯ ಅಂದ್ರೆ ಬಾಳಿ ನೀಡಲಾಗ್ತಿವರಲ್ಲ ಅಂಚಿನ ಸರ್ವೇ ಬೊಕ್ಕ ಕೃಷಿಕ ಬಗ್ಗೆ ಮಾಡೋದಕ್ಕೆ ಇನ್ನಿಲ್ಲ ಕೃಷಿಗೆ ತೊಡಗಿಸಾದ್ರು ಕೋಯಿನಗಳಿಗೆ ನೀರು ಕೊಡುವಂತಿನ ಕೊಡ್ಲದ ಸಂಸ್ಕಾರವನ್ನು ಕೊಡ್ತಾರೆ ಆತ್ಮಾತ್ಮಕ ಕೊಡ್ಲು ನೀರು ಪಾತ್ರ ಇರುತ್ತೆ ಒಬ್ಬ ಇಡೀ ನಂಗೆ ಗೊತ್ತಿತ್ತು ಆ ಇಡೀ ಲೋಕದ ವಿಚಾರ ಗೊತ್ತಿರ್ತದೆ. ಅಂಚಿನಾಯಿನ ಬಗ್ಗೆ ಮಗ ಅಂಚ ಪೂರ ಮಾಡಿ ದಯವಾದಾಗ ಅಲ್ಲ ಆತಿ ಆ ಕಾಲದ ಗೊತ್ತಿತ್ತು ನನಗೆ ಪಾತ್ರನಾಗನೇ ಸೌಜನ್ಯ ಆ ಎಲ್ಲ ಬರ್ತಿನಾಗಲೇ ಎಂಚ ಅವರಿಗೆ ಸರ್ಕಾರ ಮತ್ತೊಂದು ಬೇರೆ ನಮ್ಮ ಏನು ತೋದು ನಮ್ಮ ತೆಗೆಯೋರು ವಿನಯನ್ನೇ ಸಮಾಜ ಮತ್ತು ಬೇರೆಡು ನನ್ನ ನಿರಕರಿಟ್ಟು ಮಾತಾಡೋ ಹಾಗೆ ಇಟ್ಟೇಳಿ ಪ್ರತಿ ಒಲಿಯನ್ನ ಪ್ರೀತಿ ಪಾತ್ರಗಳು ಸೌಮ್ಯ ಸ್ವಭಾವ ಮಾತನ್ನ ಕೆಬಿಟ್ಟು ಕೇನ ಮಾತು ಸೌಮ್ಯದ ವ್ಯಕ್ತಿ ವಿನಯನ್ನೇ ಅಂಚಾದ್ರೆ ಆ ನಮ್ಮ ಭಾರಿ ಅಟ್ಟೆ ಪೂಜ್ಯವಾದ ಗೋಪಾಲಕೃಷ್ಣ ಮೇಲಂಟ ಸಭೆ ನಿಂತ್ಕೊಂಡು ಸಭೆ ಸುಧಾರಿಕೆ ಮಲ್ತೇರು. ವಿನಯ ನಾಯಕ್ ಸೊಲ್ಮೆ ಸಂದಾಯರು.